ಸುರತ್ಕಲ್ ಸುಂದರ ಸುರತ್ಕಲ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಮಕೃಷ್ಣ ಮಿಷನ್ ಸ್ವಚ್ಛ ಸುರತ್ಕಲ್ ಅಭಿಯಾನವನ್ನ ಅಕ್ಟೋಬರ್ 2ರಂದು ಆರಂಭಿಸಲಿದೆ ಎಂದು ಸುರತ್ಕಲ್ ನಾಗರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾದ ಜೆಡಿ ವೀರಪ್ಪರವರು ಹೇಳಿದರು। ಈ ಕುರಿತು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸ್ವಚ್ಛ ಮನಸ್ಸು, ಸ್ವಚ್ಛ ಮನೆ, ಸ್ವಚ್ಛ ಗ್ರಾಮ 40ಕ್ಕೂ ಮೀರಿದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರಮದಾನ ಪರಿಕಲ್ಪನೆಗಳ ಮೂಲಕ ಮಂಗಳೂರಿನ ರಾಮಕೃಷ್ಣ ಮಿಷನ್ ನೇತೃತ್ವದಲ್ಲಿ ಹಾಗೂ ಖ್ಯಾತ ಕೈಗಾರಿಕಾ ಸಂಸ್ಥೆ ಎಂಆರ್ಪಿಎಲ್ ಪ್ರಾಯೋಜಕತ್ವದಲ್ಲಿ ಈ ಯೋಜನೆಯನ್ನ ಕಾರ್ಯಗತಗೊಳಿಸಲಾಗುವುದು। ಆರಂಭದ ಹಂತದಲ್ಲಿ ಹೊಸಬೆಟ್ಟುವಿನಿಂದ ಬೈಕಂಪಾಡಿಯ ಪ್ರದೇಶದಲ್ಲಿ ಈ ಯೋಜನೆಯನ್ನ ಹಮ್ಮಿಕೊಂಡು ಮುಂದಿನ ಹಂತಗಳಲ್ಲಿ ಕೃಷ್ಣಾಪುರ, ಕಾಟಿಪಳ್ಳ ಮುಂತಾದ ಪ್ರದೇಶಗಳಿಗೆ ವಿಸ್ತರಿಸಲಾಗುವುದು ಎಂದರು। ಸುಮಾರು 75ಕ್ಕೂ ಮಿಕ್ಕಿ ಮೂಲಿಕ ಗಿಡಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ। ಇದರ ಉದ್ಘಾಟನೆ ನಾಡಿದ್ದು ಅಕ್ಟೋಬರ್ ತಿಂಗಳ 2ನೇ ತಾರೀಕು ಸಂಜೆ 4:30 ಗಂಟೆಗೆ ಸುರತ್ಕಲ್ ಫ್ಲೈಓವರ್ನ ತಳಭಾಗದಲ್ಲಿ ನಡೆಯಲಿಕ್ಕಿದೆ। ಇದು ಒಂದು ಕಾರ್ಯಕ್ರಮ। ನಾವು ಈಗಾಗಲೇ ನಿಮಗೆ 2 ಆಮಂತ್ರಣ ಪತ್ರಿಕೆಗಳನ್ನು ನೀಡಿದ್ದೇವೆ। ಈ ಕಾರ್ಯಕ್ರಮ ಏನು ಫ್ಲೈಓವರ್ ಇದು ನಾಡಿದ್ದು ಸುಂದರೀಕರಣದ ಕಾರ್ಯಕ್ರಮ ಮುಗಿತದೆ। ಅದೇ ದಿವಸ ಬೆಳಿಗ್ಗೆ ಅಕ್ಟೋಬರ್ 2ನೇ ತಾರೀಕು ಬೆಳಿಗ್ಗೆ 7:30 ಗಂಟೆಗೆ ಸ್ವಚ್ಛ ಸುರತ್ಕಲ್ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ। ಈ ಸ್ವಚ್ಛ ಸುರತ್ಕಲ್ ಅಭಿಯಾನದಲ್ಲಿ ಮುಖ್ಯವಾಗಿ ಸ್ವಚ್ಛ ಮನಸ್ಸು, ಅದು ನಮ್ಮ ಸುರತ್ಕಲ್ ಪರಿಸರದ ಸುಮಾರು 25 ಪ್ರೌಢಶಾಲೆಗಳ 8 ಮತ್ತು 9ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು, ಅದರೊಟ್ಟಿಗೆ ಅವರ ದೈಹಿಕ ಶುಚಿತ್ವದ ಬಗ್ಗೆ ಅರಿವು, ಹಾಗೆ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ, ಇನ್ನು ಇತರ ಸಾಮಾಜಿಕ ಸ್ವಚ್ಛ ವ್ಯವಸ್ಥೆಯ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಸಚ್ಚಿದಾನಂದ ಸರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ। ಸುದ್ದಿಗೋಷ್ಠಿಯಲ್ಲಿ ಸದಾನಂದ್, ಸಚ್ಚಿದಾನಂದ್, ಡಾಕ್ಟರ್ ಕೆ ರಾಜಮೋಹನ್ ರಾವ್, ಶ್ರೀನಿವಾಸ್ ರಾವ್ ಉಪಸ್ಥಿತರಿದ್ದರು।